ಮಂಗಳೂರು ದಸರಾ ಮಹೋತ್ಸವಕ್ಕೆ ಇಂದು ಅದ್ದೂರಿಯಾಗಿ ಚಾಲನೆ ಸಿಕ್ಕಿತು. ಮಂಗಳೂರಿನ ಕುದ್ರೋಳಿಯ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನದಲ್ಲಿ ಗಣಪತಿ, ನವದುರ್ಗೆ ಸಹಿತ ಶಾರದೆ ಪ್ರತಿಷ್ಠಾಪನೆಯ ಮೂಲಕ ಮಂಗಳೂರು ದಸರಾ ವೈಭವಕ್ಕೆ ಚಾಲನೆ ಸಿಕ್ಕಿದೆ. ಶ್ರೀ ಕುದ್ರೋಳಿ ಕ್ಷೇತ್ರದಲ್ಲಿ ಮಂಗಳೂರು ದಸರಾ ವೈಭವಕ್ಕೆ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಚಾಲನೆಯನ್ನ ನೀಡಿದರು. ಬಳಿಕ ಮಾತನಾಡಿದ ಅವರು, ಮಂಗಳೂರು ದಸರಾ ವೈಭವಕ್ಕೆ ಚಾಲನೆಯನ್ನ ನೀಡಲಾಗಿದೆ. ಈ ಉತ್ಸವವು ಸಂಭ್ರಮದಿಂದ ನಡೆಯಲಿ ಎಂದ ಅವರು, ಮಂಗಳೂರು ಮಹಾನಗರ ಪಾಲಿಕೆಯ ರಾಜ್ಯ ಬೀದಿಯ ಅಲಂಕಾರವನ್ನ ವಹಿಸಿದೆ. ಈ ಬಾರಿ ಮಂಗಳೂರು ಮಹಾನಗರ ಪಾಲಿಕೆ ವಹಿಸಿದ್ದು ಇದು ಉತ್ತಮ ಬೆಳವಣಿಗೆ. ಮೈಸೂರು ದಸರಾ ರೀತಿಯಲ್ಲಿ ಮಂಗಳೂರು ದಸರಾ ನಡೆಯುತ್ತಿದೆ ಎಂದವರು ಹೇಳಿದರು. ರಾಷ್ಟ್ರದಲ್ಲಿ ಬಹಳ ಖ್ಯಾತಿಯಾಗಿರ್ತಕ್ಕಂಥ ಮಂಗಳೂರು ದಸರಾ ಉತ್ಸವ ಏನಿದೆ, ವಿಶೇಷವಾಗಿ ಕುದ್ರೋಳಿಯ ಗೋಕರ್ಣನಾಥ ಕ್ಷೇತ್ರದಲ್ಲಿ ನಡೆಯತಕ್ಕಂಥ ನವರಾತ್ರಿ ಉತ್ಸವ ನಾಡ ಹಬ್ಬವಾಗಿ ಜಿಲ್ಲೆಯಲ್ಲಿ ಪರಿವರ್ತನೆಗೊಂಡಿರ್ತಕ್ಕಂಥ ಉತ್ಸವ. ಇವತ್ತು ಇದರ ಉದ್ಘಾಟನೆಯನ್ನು ಶಾರದಾ ಮಾತೆಯ ಪ್ರತಿಷ್ಠೆ ಮುಖಾಂತರ ದೀಪ ಬೆಳಗಿಸುವ ಮುಖಾಂತರ ಈ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್, ಇಲ್ಲಿರ್ತಕ್ಕಂಥ ಮೇಯರ್ ಪ್ರೇಮಾನಂದ ಶೆಟ್ಟಿ, ವಿಶೇಷವಾಗಿ ಈ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾಗಿರ್ತಕ್ಕಂಥ ಸಾಯಿರಾಮರು, ಹರಿಕೃಷ್ಣ ಬಂಟ್ವಾಳ್, ರವಿಶಂಕರ್ ಮಿಜಾರ್ ಇವರೆಲ್ಲರ ನೇತೃತ್ವದಲ್ಲಿ ಸಂತೋಷಪೂರ್ವಕವಾಗಿ ಉದ್ಘಾಟನೆಯನ್ನು ಮಾಡಿದ್ದೇನೆ. ದೀಪಗಳು ಇದು ನನ್ನ ಜೀವನದ ಸೌಭಾಗ್ಯ ಅನ್ನುವಂಥದ್ದು ನನ್ನ ಭಾವನೆ. ಯಾವ ನವರಾತ್ರಿ ಉತ್ಸವ ಸಂದರ್ಭದಲ್ಲಿ ಜಗತ್ತಿನ ಖ್ಯಾತ ಪಡೆದಿರತಕ್ಕಂಥ ಮೈಸೂರು ದಸರಾ ಬಿಟ್ಟರೆ ಮಂಗಳೂರು ದಸರಾ ಅನ್ನತಕ್ಕಂಥ ಖ್ಯಾತಿ ಇದೆ. ಇದರ ಉದ್ಘಾಟನೆ ಇದು ಪೂರ್ವಜನ್ಮದ ಪುಣ್ಯದ ಫಲ ನನಗೆ ಸಿಕ್ಕಿದೆ. ನಾನು ಭಾಳ ಸಹರ್ಷವಾಗಿ ಉದ್ಘಾಟನೆಯನ್ನು ಮಾಡಿದ್ದೇನೆ. ಸನ್ಮಾನ್ಯರಾಗಿರ್ತಕ್ಕಂಥ ಜನಾರ್ದನ ಪೂಜಾರಿಯವರ ಪರಿಕಲ್ಪನೆಯಲ್ಲಿ ಈ ಉತ್ಸವ ಇವತ್ತು ನಾಡ ಉತ್ಸವವಾಗಿ ಪರಿವರ್ತನೆಗೊಂಡಿದೆ. ಆನಂತರ ಕುದ್ರೋಳಿ ಕ್ಷೇತ್ರಾಡಳಿತ ಮಂಡಳಿಯ ಕೋಶಾಧಿಕಾರಿ ಪದ್ಮರಾಚಾರ್ ಅವರು ಮಾತನಾಡಿ, ಮಂಗಳೂರು ದಸರಾ ಇದು ಜನರ ದಸರಾ. ಈ ದಸರಾ ಮಹೋತ್ಸವಕ್ಕೆ ಗಣ್ಯರ ಸಮ್ಮುಖದಲ್ಲಿ ವಿದ್ಯುಕ್ತವಾಗಿ ಚಾಲನೆ ದೊರೆತಿದೆ ಎಂದು ಹೇಳಿದರು. ಮಂಗಳೂರು ದಸರಾ ಇದು ಜನರ ದಸರಾ. ಇದಕ್ಕೆ ಇಂದು ವಿದ್ಯುಕ್ತ ಚಾಲನೆ ದೊರಕಿದೆ. ಸಂಜೆ 6 ಗಂಟೆಯಿಂದ ನಾವು ವರ್ಚುವಲ್ ಆಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ 9 ದಿನಗಳು ಕೂಡ ಜರುಗಲಿಕ್ಕಿದೆ. ಇದನ್ನು ನಮ್ಮ ಕುಡ್ಲ ಚಾನಲ್ ಹಾಗೂ ಇತರ ವಾಹಿನಿಗಳ ಮುಖಾಂತರ ಜನಗಳು ಮನೆಯಲ್ಲಿ ಹಾಗೆ ದೇವಸ್ಥಾನದ ಆವರಣದಲ್ಲಿ ಹಾಕಿರುವಂಥ ಬಿಗ್ ಸ್ಕ್ರೀನ್ಗಳ ಮುಖಾಂತರ ವೀಕ್ಷಿಸಬಹುದಾಗಿದೆ. ಈ ಕಾರ್ಯಕ್ರಮ ಇಂದಿನಿಂದ 15ನೇ ತಾರೀಕು ಈ ಶಾರದೆ ಮತ್ತು ನವದುರ್ಗೆಯರ ವಿಸರ್ಜನೆ ಜರುಗಲಿಕ್ಕಿದೆ. ಹಾಗೆ ತಮಗೆಲ್ಲ ಗೊತ್ತುಂಟು, ಈ ಕೋವಿಡ್ ಮಹಾಮಾರಿಯಿಂದ ಕಳೆದ ಬಾರಿಯಿಂದ ದಸರಾ ಮೆರವಣಿಗೆಗೆ ಅನುಮತಿ ಇಲ್ಲ. ಆ ಪ್ರಕಾರ ಸರ್ಕಾರದ ಮಾರ್ಗಸೂಚಿಯನ್ನು ಗಮನದಲ್ಲಿಟ್ಟುಕೊಂಡು ಮೆರವಣಿಗೆ ಇಲ್ಲದೆ ಕ್ಷೇತ್ರದ ವಠಾರದಲ್ಲೇ ಇರುವಂಥ ಪುಷ್ಕರಣಿಯಲ್ಲಿ ನವದುರ್ಗೆ, ಶಾರದಾ ಮಾತೆ ಹಾಗೆ ಮಹಾಗಣಪತಿಯ ವಿಸರ್ಜನಾ ಜರುಗಲಿಕ್ಕಿದೆ. ಹಾಗೆ ಈ ಬಾರಿ ಈ ಕ್ಷೇತ್ರ ಕೇವಲ ಒಂದು ಧಾರ್ಮಿಕ ಸಮಾರಂಭಗಳಿಗೆ ಮೀಸಲಾಗಿಲ್ಲ. ಇಂದಿನಿಂದ ಅಕ್ಟೋಬರ್ 16ರವರೆಗೆ ನಡೆಯಲಿರುವ ನವರಾತ್ರಿ ಉತ್ಸವದ ಅಂಗವಾಗಿ ಕುದ್ರೋಳಿ ಕ್ಷೇತ್ರದ ನವದುರ್ಗಿಯರು, ಗಣಪತಿ ಹಾಗೂ ಶಾರದಾ ಮಾತೆಯ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಯಿತು. ಕ್ಷೇತ್ರದ ಅಂಗಣದಲ್ಲಿ ಮೂರ್ತಿಗಳ ಪ್ರದಕ್ಷಿಣೆ ನಡೆಸಿ ಬಳಿಕ ದಸರಾ ದರ್ಬಾರು ಮಂಟಪದಲ್ಲಿ ಮೂರ್ತಿಗಳ ಪ್ರತಿಷ್ಠಾಪನೆಯನ್ನ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ನಡೆಸಲಾಯಿತು. ಈ ವೇಳೆ ಶಾಸಕ ವೇದವ್ಯಾಸ್ ಕಾಮತ್, ಮೇಯರ್ ಪ್ರೇಮಾನಂದ ಶೆಟ್ಟಿ, ಕ್ಷೇತ್ರಾಡಳಿತ ಸಮಿತಿ ಅಧ್ಯಕ್ಷ ಎಚ್.ಎಸ್. ಸಾಯಿರಾಮ್, ಮೂಡ ಅಧ್ಯಕ್ಷ ರವಿಶಂಕರ್ ಮಿಜಾರ್, ಹರಿಕೃಷ್ಣ ಬಂಟ್ವಾಳ, ಶಶಿಧರ್ ಹೆಗ್ಡೆ ಮೊದಲಾದವರು ಉಪಸ್ಥಿತರಿದ್ದರು.
ಶರಸಾಲಿಯನ್ ವಿ4 ನ್ಯೂಸ್ ಮಂಗಳೂರು.